ಕೊರೋನಾ ವೈರಸ್ ಹರಡೋದನ್ನು ತಡೆಯಲು ಸರ್ಕಾರಗಳು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದೆ. ಲಾಕ್ಡೌನ್ ಸಹಿತ ವಿವಿಧ ಮಾರ್ಗಸೂಚಿಗಳನ್ನು ಕೂಡ ಹೇಳಿದೆ. ಇದನ್ನು ಅನುಸರಿಸಬೇಕಾದ್ದು ದೇಶದ ಎಲ್ಲರ ಜವಾಬ್ದಾರಿ. ಇದು ಪ್ರತಿಯೊಬ್ಬ ನಾಗರಿಕನ ಉಳಿವಿಗಾಗಿ. ಇಂತಹ ಸಂದರ್ಭದಲ್ಲಿ ಅಡಿಕೆ ನಿಷೇಧ, ಗುಟ್ಕಾ ನಿಷೇಧ ಮೊದಲಾದ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಯಾವುದೇ ವದಂತಿಗಳಿಗೆ ಮತ್ತು ಅಪಪ್ರಚಾರಗಳಿಗೆ ಕಿವಿಗೊಡಬೇಕಾಗಿಲ್ಲ, ಆತಂಕಕ್ಕೆ ಒಳಗಾಗಬೇಕಿಲ್ಲ ಅಂತ ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ ತಿಳಿಸಿದೆ. ದೇಶ ಹಿತದ ಸಂದರ್ಭದಲ್ಲಿ ಪ್ರತಿ ಬೆಳೆಗಾರರ ಪಾತ್ರವೂ ಕೂಡ ಬಹು ಮುಖ್ಯವಾಗಿದೆ. ಅಡಿಕೆ ಬೆಳೆಯುವ ಪ್ರದೇಶಗಳಂತೆ ಅಡಿಕೆ ಬಳಕೆಯ ಪ್ರದೇಶದಲ್ಲೂ ಕೂಡ ಈಗ ಕೊರೋನಾ ವೈರಸ್ ಭೀತಿ ಇದೆ. ಹೀಗಾಗಿ ಅಲ್ಲಿನ ರಾಜ್ಯ ಸರ್ಕಾರಗಳು ವೈರಸ್ ಹರಡೋದನ್ನ ತಡೆಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಅದರಲ್ಲಿ ತಿಂದು ಉಗುಳುವಂಥದ್ದು ಕೂಡ ಸೇರಿದೆ. ಈ ಸಂದರ್ಭ ತಾತ್ಕಾಲಿಕವಾಗಿ ಅಂತಹ ವಸ್ತುಗಳ ಮಾರಾಟ ನಿಷೇಧ ಇರುತ್ತೆ. ಇದೇ ಅಂತಿಮ ಅಲ್ಲ ಎನ್ನುವಂಥ ವಿಶ್ವಾಸ ಎಲ್ಲರಿಗೂ ಕೂಡ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳು, ಸಂಸ್ಥೆಗಳು, ಅಡಿಕೆ ಬೆಳೆಯುವ ಪ್ರದೇಶದ ಸಂಸದರುಗಳು ಸರ್ಕಾರದ ಗಮನಕ್ಕೆ ಈಗಾಗಲೇ ಈ ಒಂದು ವಿಚಾರವನ್ನು ತಂದಿದ್ದಾರೆ. ಈಗ ದಕ್ಷಿಣ ಕನ್ನಡ, ಕಾಸರಗೋಡಿನಲ್ಲಿ ಅಡಿಕೆ ಖರೀದಿಗೆ ಕ್ಯಾಂಪ್ಕೋ ಹಾಗೂ ಶಿರಸಿಯಲ್ಲಿ TSS ಖರೀದಿಯನ್ನ ಮಾಡ್ತಾ ಇದೆ. ಈ ಮೂಲಕ ಅಡಿಕೆ ಬೆಳೆಗಾರರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಅಡಿಕೆ ಬೆಳೆಗಾರರು ಯಾವುದೇ ಕಾರಣ ಕೂಡ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಕ್ಯಾಂಪ್ಕೋ ಸಂಸ್ಥೆ ಅಡಿಕೆ ಖರೀದಿಯನ್ನು ಆರಂಭಿಸಿದೆ. ಅದರ ಜೊತೆಗೆ ಸಹಕಾರಿ ಸಂಘಗಳು ಮತ್ತು ಖಾಸಗಿ ವ್ಯಾಪಾರಸ್ಥರು ಅಡಿಕೆಯನ್ನು ಖರೀದಿ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಈ ನಡುವೆ ಕ್ಯಾಂಪ್ಕೋ 1 ಕ್ವಿಂಟಲ್ ಅಡಿಕೆ ಮಿತಿಯನ್ನು 2 ಕ್ವಿಂಟಲ್ ಮಿತಿಗೆ ಏರಿಸಿದೆ. 2 ಕ್ವಿಂಟಲ್ನಷ್ಟು ಅಡಿಕೆಯನ್ನು ಈಗ ಕ್ಯಾಂಪ್ಕೋ ಖರೀದಿ ಮಾಡ್ತಾ ಇದೆ. ಖಾಸಗಿದಾರರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಈ ನಡುವೆ ಎಲ್ಲ ಬೆಳೆಗಾರರಿಗೆ ಕೂಡ ಒಂದು ಆತಂಕ ಏನು ಅಂತ ಕೇಳಿದರೆ, ಅಡಿಕೆಯನ್ನು ಎಲ್ಲ ಸರ್ಕಾರಗಳು ಕೂಡ ಬ್ಯಾನ್ ಮಾಡಿವೆ ಅನ್ನುವಂಥ ಒಂದು ಆತಂಕ ಎಲ್ಲ ಬೆಳೆಗಾರರಿಗೆ ಕೂಡ ಇವೆ. ಆಗಾಗ ಈ ಬಗ್ಗೆ ವಿವಿಧ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಸಂದೇಶಗಳು ಬರ್ತಾ ಇವೆ. ಆದರೆ ಸ್ಪಷ್ಟವಾಗಿ ಎಲ್ಲ ಸರ್ಕಾರಗಳು ಕೂಡ ಹೇಳಿವೆ, ಕೊರೋನಾದಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರಾಜ್ಯಗಳು ಕೂಡ ಆ ರಾಜ್ಯಗಳಲ್ಲಿ ಏನು ಬೇಕು ಆ ಕ್ರಮಗಳನ್ನು ಮಾಡ್ತಾ ಇವೆ. ಅದಕ್ಕೆ ಎಲ್ಲರೂ ಕೂಡ, ಈ ದೇಶದ ಎಲ್ಲರೂ ಕೂಡ ಸಹಕಾರ ಮಾಡಬೇಕಾದದ್ದು ಎಲ್ಲರ ಕರ್ತವ್ಯವಾಗಿದೆ.